ಸೊಲ್ಮಿಲು ನಮ್ಮಕುಡ್ಲ ತುಳು ವಾರ್ತೆಲು ಮುಖ್ಯಾಂಶರು. ಗುರುಪುರ ಮಣೇಲ್ ಓದಂಟದ ಪಳ್ಳಿದ ಸುತ್ತಮುತ್ತ ಕಾನೂನು ಎಡ್ಡೆ ವ್ಯವಸ್ಥೆಗೆ ಒಡಕುಂತಾರ ಒವ್ವೆ ಇಡೆಮಲ್ತು ಕೊರ್ಪುಜಿ ಕುಡ್ಲಳ ರಾಜ್ಯದ ಕಾನೂನು ಬೊಕ ಎಡ್ಡೆ ವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್. ಗಣಿಗಾರಿಕೆ ಉಂತಲೆ ಸುಲ್ಲಮಲೆ ಸುರಂಗ ಸೀರ್ತ ಒರಿಪಾಲೆ ಅನಂತಾಡಿ ಗೋಳಿ ಕಟ್ಟಿಡ ಪ್ರತಿಭಟನೆ ಊರ್ದ ಗ್ರಾಮ ಪಂಚಾಯತ್ ಜೂ ಐತ್ತಿನ ಗಣಿಗಾರಿಕೆ ಉಂತಾವಡು ದಿ ರಮಣತ್ರೈ. ಆಟದ ಕಲಾವಿದರನ ಏಳಿಗೆಗೆ ಪಟ್ಲ ಫೌಂಡೇಶನ್ ಎಡ್ಡೆ ಕೆಲಸ ಮಲ್ತೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಕ್ಷಧ್ರುವ ಪಟ್ಲ ಸಂಭ್ರಮ 2022 ಲೆಪ್ಪೋಲಿರಿದೊಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ದಶಾವತಾರ ಶ್ರೀನಿವಾಸ ಕಲ್ಯಾಣ ಕಟೀಲ್ಡ್ ಪತ್ತನಾಜು ಸೇವೆ ಆಟ ಇಂಚಿಪ ಕರಿದು ಪೋಯಿನ ಭಾಗವತಿರು ಪ್ರಸಾದ್ ಬಲಿಪೇರ್ನ ಸಂಸಾರವು ಆಟದ ಅಭಿಮಾನಿಲು ಬೊಕ ಸೇವೆ ಆಟ ನಡಪವನ ಭಕ್ತರಿಡಿದು 18 ಲಕ್ಷ ರೂಪಾಯಿ ಸಾಂತ್ವನ ನಿಧಿ ಸಮರ್ಪಣೆ. ವಾರ್ತೆವಿವರ ಮಣೇಲ್ ಓದಂಡದ ಪಳ್ಳಿದ ಸುತ್ತಮುತ್ತ ಕಾನೂನು ಎಡ್ಡೆ ವ್ಯವಸ್ಥೆಗೆ ಒಡಕು ಉಂಡಾರೆ ಒವ್ವೆ ಇಡಿ ಮಲ್ತ ಕುರ್ಪುಜಿ ಜೂನ್ ಮೂಜಿಮುಟ್ಟ ಅಂಚನೆ ಕಾತುನಿಯರೆ ಕೋರ್ಟ್ ಆದೇಶ ಕೊರ್ತುನುವುದು ರಾಜ್ಯದ ಕಾನೂನು ಬೊಕ ಎಡ್ಡೆ ವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಕುಡ್ಲಾಡ್ ಪಂತೇರು. ರಾಜ್ಯದ ಕಾನೂನು ಬೊಕ ಎಡ್ಡೆ ವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಕುಡ್ಲಾಡ್ ಗುರುವಾರ ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದು ಮಣೇಲ್ ಓದಂಟದ ಪಳ್ಳಿದ ಸುತ್ತಮುತ್ತ ಕಾನೂನು ಎಡ್ಡೆ ವ್ಯವಸ್ಥೆಗೆ ಒಡಕು ಉಂಡಾರೆ ಒವ್ವೆ ಇಡೆ ಮಲ್ತ ಕುರ್ಪುಜಿ ಜೂನ್ ಮೂಜಿಮುಟ್ಟ ಅಂಚನೆ ಕಾತುನಿಯರೆ ಕೋರ್ಟ್ ಆದೇಶ ಕೊರ್ತುಂಡು ಅಂಚಾದ ಕಾನೂನು ಎಡ್ಡೆ ವ್ಯವಸ್ಥೆ ಕಾತುನಿಯರೆ ಕ್ರಮ ಅದೆತೊಂದು ಪಂಡೇರು. ಕುಡ್ಲ ಸೂಕ್ಷ್ಮ ಪ್ರದೇಶ ಆದಿತ್ತದು ಬರ್ಪನ ವರ್ಷ ಓಟು ನಡಪೇರ್ಲ ಉಂಡು ಅಂಚಾದ ಆ ಬಗೆಟ್ಲ ದುಂಬತ್ತ ಜಾಗ್ರತೆ ಕ್ರಮದ ತೊನ್ನ ಬಗೆಟ್ ಅಧಿಕಾರಿನ ಒಟ್ಟುಗು ಪಾತಿರ್ದು ಅಗತ್ಯ ಕ್ರಮ ಅದೆತೊಂಡು ಒಂದತ್ತು ಒಟ್ಟುಗು ಸೋಷಿಯಲ್ ಮಾನಿಟರಿಂಗ್ ಬೊಕ್ಕ ಸೈಬರ್ ಅಪರಾಧೋಲಿನ ಬಗೆಟ್ ಹೆಚ್ಚಿಗೆ ಒತ್ತು ಕೊರ್ಪ ಭಾರಿ ಮುಖ್ಯವಾದ ಅಮಲು ವಸ್ತು ಅಪರಾಧೋಲಿನ ಬಗೆಟ್ ಜೋರು ಕಣ್ಣದಿವೊಂದು ಅಲೋಕ್ ಕುಮಾರ್ ಪಂಡೇರು. ಕುಡ್ಲನಗರ ಕೇರಳ ರಾಜ್ಯದ ಒಟ್ಟುಗು ಗಡಿ ಪ್ರದೇಶಡು ಉಪ್ಪು ನೀಡಿದವರ ಅಲ್ಪದ ಪೊಲೀಸ್ ಅಧಿಕಾರಿನ ಸಾಯುಡು ಬಾರ್ಡರ್ ಮೀಟಿಂಗ್ ನಡಪಾದು ಅಪರಾಧಲಿಗೆ ಮೂಂಕುದ ಬಲ್ ಪಾಡುವ ಅಂದು ಆರ್ ಪಂಡೇರು. ಪೊಲೀಸ್ ಕಮಿಷನರೇಟ್ ಆಫೀಸ್ದ ಸಾಮಾಜಿಕ ಜಾಲತಾಣ ವ್ಯವಸ್ಥೆ ಇಂತುವುದು ಅಲೋಕ್ ಕುಮಾರ್ ಮಾಹಿತಿ ತೊಂಡೇರು. ಕುಡ್ಲ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಡಿಸಿಪಿ ಆದುಪುನ ಹರಿರಾಮ್ ಶಂಕರ್ ಬೊಕ ದಿನೇಶ್ ಕುಮಾರ್ ಬೊಕ ಅಧಿಕಾರಿಗಳು ಒಟ್ಟುಗಿತ್ತೇರು. Focus maintenance of law and order, that is the main focus. And election year there will be so many issues, so many things people they will try to foment. So we have to take into account what are the issues that can crop up in next 1 year and make preparation. So one sort of my focus is preventive policing and predictive policing. So we have to predict or we have to assess what all problems may arise in next 1 year. And then we will try to take some preventive measure. Everything cannot be prevented. But the thing is that if we have assessment, we have analysis, so few incidents at least we will be in a position to prevent. So in that direction we are going to have discussion with our officers. And some crimes like narcotic related this thing. So that is also on my agenda that we should give more emphasis, or they are already booking cases. But as Mangaluru city and Mangaluru district, they are having proximity or border with Kerala state, so it complicates the problem further. So I have suggested that we should have regular border meeting with the Kasaragod district and maybe like other district, Kannur and nearby neighboring districts, so that whether it is illegal flow of peddling of narcotic material or arms or maybe some suspects. So if there is better coordination with the neighboring districts, then we can control these things in a better way. So that is our idea and we are going to work on that. ಪತ್ತತ್ತನ ಬೈಕ್ ಮಾರ್ಗದ ಡಿವೈಡರ್ ಗೆಡ್ತದು ಕೋಟೇಶ್ವರದ ಶೋಧನ್ ಪಂಪನಾರ ಜಾಗಡೆ ತೀರ್ನ ಬೇಜಾರ್ದ ಸಂಗತಿ ಮಣಿಪಾಲೋಡು ನಡೆತಂಡು ಒಟ್ಟುಗಿತ್ತಿನ ಮಲ್ಪೆ ತೊಟ್ಟಂದ ಅಲ್ರನ್ ವಾಸ್ ಪಂಪನಾರೆಗೆ ಜೋರ್ದ ಪೆಟ್ಟಾತಂಡು. ರಡ್ಡು ಚಕ್ರದ ಗಾಡಿ ಒಂಜಿ ಮಾರ್ಗದ ಡಿವೈಡರ್ ಗೇಡ್ತದು ಡ್ರೈವರ್ ಜಾಗೆಡೆ ತೀರ್ದು ಒಟ್ಟುಗಿತ್ತಿನರಿಗೆ ಜೋರುದ ಪೆಟ್ಟಾಯಿನ ಸಂಗತಿ ಮಣಿಪಾಲಡ್ ನಡೆತದಂಡು. ಕುಂದಾಪುರದ ಕೋಟೇಶ್ವರದ ಶೋಧನ್ ಪಂಪನಾರ್ ತೀರ್ದಿರು ಪೆಟ್ಟಾಯಿನಾರ ಮಲ್ಪೆ ತೊಟ್ಟಂದಾರು ಮೊಕಳು ಇರುವೇರು ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿಡ್ ಕಲ್ತೊಂದುಲ್ಲೇರು ತಿರಿದು ಬೈದಂಡು. ಮಣಿಪಾಲದ ಸಿಂಡಿಕೇಟ್ ಸರ್ಕಲದ ಒಡಿಪುದಂಚಿ ರಬಸುಡು ಬನ್ನಗ ಬೈಕ್ದ ಪತ್ತದತ್ತದು ಡಿವೈಡರ್ ಗೇಡ್ತದಂಡು ಬೈಕ್ ಇಡೀ ಬೆಟ್ಟೆ ಅದು ಪೋತುಂಡು. ಈ ಸಂಗತಿ ಕೈತಲ್ದ ಸಿಸಿ ಕ್ಯಾಮರಾಡು ದಾಖಲಾದಿತ್ತದು ಮಣಿಪಾಲ ಸ್ಟೇಷನ್ ಕೇಸ್ ಪಾಡ್ದಂಡು.
ಊರ್ದ ಗ್ರಾಮ ಪಂಚಾಯತ್ ಬದುಕುದಿನ ಸೈದಿನ ಅಂದು ಗೊತ್ತಿಜ್ಜಿ ಜುವೈತಿನ ಗಣಿಕಾರಿಕೆ ಉಂತಾವೊಂದು ದುಂಬುದ ಮಂತ್ರಿ ಬಿ ರಮಾತ್ರೈ ಪಂತೇರು ಅನಂತಾಡಿ ಗೋಳಿ ಕಟ್ಟೆಡು ಗಣಿಕಾರಿಕೆ ಉಂತಲೆ ಸುಲ್ಲಮಲೆ ಸುರಂಗ ಸೀರ್ತ ಉರಿಪಾಲಿ ಪ್ರತಿಭಟನೆ ಆರು ಪಾತೇರಿಯರು. ಬಂಟ್ವಾಳ ತಾಲೂಕು ವಿಟ್ಲ ಅನಂತಾಡಿ ಕೈತಲ್ದ ಗೋಳಿ ಕಟ್ಟೆಡು ತುಂಬೆಕೋಡಿ ಗಣಿಕಾರಿಕೆಗೆ ಎದುರಾದು ಮಾಣಿಬುಕ ಅನಂತಾಡಿ ನಾಗರಿಕ ಹಿತರಕ್ಷಣಾ ವೇದಿಕೆದ ನಿಲಿಟ್ ಗಣಿಕಾರಿಕೆ ಉಂತಾಲೆ ಸುಳ್ಳಮಲೆ ಸುರಂಗ ಸೀರ್ತ ಉರಿಪಾಲೆ ಪನ್ಪುನ ಮಾಮಲ್ಲ ಪ್ರತಿಭಟನೆ ನಡಪಾದಿಸಿದು ರಾಜ್ಯದ ದುಂಬುದ ಮಂತ್ರಿ ಬಿ ರಮಣತ್ರೈ ಪ್ರತಿಭಟನೆಡು ಪಾಲ್ದೆ ತುಂಡಿರು. ಸುಳ್ಳಮಲೆ ಸೀರ್ತ ಕೈತಲ್ದ ಗಣಿಗಾರಿಕೆ ಉಂತಾಯರೆ ಯಾನೊಂಜಿ ತೀರ್ಮಾನ ಮಲ್ತದೆ ಮುಲ್ಪದ ಪುಚ್ಚೆಗೆ ಗಂಟೆ ಕಟ್ಟುನ ಕೆಲಸ ಮಲ್ಪೋಡುಂದುಲ್ಲೆಂದು ರಮಣತ್ರೈ ಪಂಡಿರು. ಊರ್ದ ಗ್ರಾಮ ಪಂಚಾಯತ್ ಬದುಕುದುಂಡ ಸೈದಿನ ಅಂದು ಗೊತ್ತಿಜ್ಜಿ ಜುವ ಇತ್ತಂಡ ಐನು ಉಂತಾವನ ಕೆಲಸ ಪಂಚಾಯತ್ ಮಲ್ಪೋಡು. ಮುಲ್ಪದ ಕೆಲವು ಪಂಚಾಯತ್ ಸದಸ್ಯರು ಗಣಿಕಾರಿಕೆಗೆ ಎದುರುಂತನಗ ಸಂಘಟನೆದ ನಾಯಕರು ಒರಿ ಕಲ್ಲಡ ಕಡ್ದು ಬತ್ತದು ಪೋಡಿಪಾದು ಈ ಗಣಿಕಾರಿಕೆಗೆ ಎದುರುಂತುಂಡ ನಿಕ್ಲೇನು ಪಾಟಿಡ್ದು ದೆಪ್ಪು ಅಂದು ಜಾಗ್ರತೆ ಪಂತೇರು. ಒಂದಿக்கு ಪೋಡಿದು ಸದಸ್ಯರು ಬಾಯಿ ಮುಚ್ಚಿದಿருந்து ಅರ್ಪಂಡೇರು. ರಾಜಕೀಯ ದಿಟ್ಟಿಡು ಮಾತ್ರ ಧರ್ಮದ ವಿಚಾರ ಪಾತಿರುವೆರು ಪನ್ಪುಣಿக்கு ಸುಳ್ಳ ಮಳೆ ಒಂಜಿ ಗುರ್ತು ಆದುಂಡು. ಜಲಸನ್ನಿಧಿ ಬೊಕ್ಕ ನಾಗ ಸಾನ್ನಿಧ್ಯ ಇತ್ತನವಳು ಒವ್ವೆ ಪುಡಪ್ಪುನಂಚಿನ ಗಡಸೆರ ಬಲ್ಲಿ ಸಾನ್ನಿಧ್ಯ ಉರಿಪಯರೆ ಒವ್ವೆ ಅಷ್ಟಮಂಗಲದ ಅಗತ್ಯಲ ಇಜ್ಜಿಂದು ಪಂಡಿನ ರಮಣತ್ರೈ ಜಿಲ್ಲಾ ಪಂಚಾಯತ್ದ ಮಾರ್ಗೋಡು ನಿಘಂಟಿಡ್ದು ಎಚ್ಚ ವಜನ್ ಇತ್ತನ ಲಾರಿಲು ಸಂಚಾರ ಮಲ್ತೊಂದುಲ್ಲ. ಕೋಡಾಜೆಡು ಉಪ್ಪುನ ರೈಲು ಮೇಲ್ಸಂಕುಗು ಅಪಾಯ ಎದುರಾಪುನ ಸ್ಥಿತಿಗೆ ಮುಟ್ಟುದುಂಡು. ಸರ್ಕಾರ ಈ ಭಾಗದ ಗಣಿಕಾರಿಕೆನ ಇಡೀ ಉಂತಾವಡು ಸಮಾಜಗೂ ಸಮಸ್ಯೆ ಆಮಂದಿನಂಚ ತೂವು ನುಡುಂದು ರಮಣತ್ರೈ ಒತ್ತಾಯ ಮಲ್ತೇರು. ಗೋವಾತೀರ್ಥದ ಕೈತ್ತಲು ಗಣಿಗಾರಿಕೆ ಅವನು ಒಂದು ಉಂತೋಡ ಬುಡ್ಚ ಬಂದೇನು ನಿಕ್ಲ ಡ್ಯಾನ್ ಪ್ರಶ್ನೆಗೆ ನಿಕ್ಲು ನೆಕ್ ಸರಿಯಾಯಿನ ಉತ್ತರನು ಕೊರುವರು ಬಂದ ಇಂಕ್ ನಿರೀಕ್ಷೆ ಉಂಟು. ನೆತ್ತ ವಿರುದ್ಧ ಬಹಳ ಜನ ಒಳ್ಳೆರು ಬಹುಶಃ ಎದುರು ಬೂರ ತಯಾರಿದ್ದೀರಿ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಯಾನೊಂದು ತೀರ್ಮಾನವಲ್ತ 7 ಗಂಟೆ ಕಟ್ಟಿದ್ರೆ ಯಾನೊಂದು ಗಂಟೆ ಕಟ್ಟೋಡು ನಾನು ತೀರ್ಮಾನವಲ್ತ 7 ಗಂಟೆ ಕಟ್ಟಿದ್ದಿಲ್ಲ ಎಂಕ್ಲೆ ಒಂಜಿ ಗಂಟೆ ಕಟ್ಟಿನ ಕೆಲಸ ಆ ಒಡಿತುಕ ದೇವರ ಎಂಚ ನೆನ್ ನಡಪವೇ ದೇವರ ಮೆತ್ತೆ ಬಿಡುತ್ತೇನೆ ದೇವರ ಎಂಕ್ಲೆ ನಂಬಿಕೆ ಬಿಡುತ್ತಿನ ದೇವರು ನಮಿತ್ತು ನಂಬಿಕೆ ಇದು ಒಂಜಿ ಗಂಟೆನ ಕಟ್ಟುನ ಕೆಲಸ ಎಂಕಲು ಮಲ್ಪುವ ಗಣಿಗಾರಿಕೆ ಕ್ಷೇತ್ರ ಜಾಗುಂಡು ಐಟ್ ಮೂಜಿ ಗಣಿಗಾರಿಕೆ ಪರಿಪೋಷಣೆ ಕೊಡ್ತೀನಿ ಅಲ್ಪ ಬಿಜೆಪಿದ ಪಂಚಾಯತ್ದಕ್ಕೆ ಬಹುಶಃ ರಾಜ್ಯಕ್ಕೆ ದೃಷ್ಟಿಂತ ಒಂದು ಕೆಲವು ಮಲ್ತಿರಿ ಆ ದೇವಸ್ಥಾನದ ಜೀರ್ಣೋದ್ಧಾರ ಇಪ್ಪು ಆ ದೇವಸ್ಥಾನದ ಬ್ರಹ್ಮಕಲಶ ಇಪ್ಪು ಆ ದೇಶಗಳ ಆ ಪರಿಸರದ ರಸ್ತೆ ನಿರ್ಮಾಣ ಇಪ್ಪು ಅಥವಾ ತೀರ್ಥ ದೇವಸ್ಥಾನ ಮಾರ್ಗದ ವಿಷಯ ಇಪ್ಪು ಅವು ಮಾತ ಮಲ್ತು ನಕ್ಲು ಎಂಕಲು ಉರಿಲ ಬೋಣ ತಚ್ಚ ಜನಕ್ಕೂ ಅಲ್ಪ ಕ್ಷೇತ್ರ ಉಳಿಸಿ ಬೋಣ ತಚ್ಚ ಜನಕ್ಕೆ ಬ್ರಹ್ಮಕಲಶ ಆನಗಳಿಜ್ಜಾಂಡು ಜೀರ್ಣೋದ್ಧಾರ ಆನಗಳಿಜ್ಜಾಂಡು ಕ್ಷೇತ್ರದ ಅಭಿವೃದ್ಧಿ ಆನಗಳಿಜ್ಜಾಂಡು ರಸ್ತೆದ ಅಭಿವೃದ್ಧಿ ಆನಗಳಿಜ್ಜಾಂಡು ಇಜ್ಜನ್ನಕ್ಕೆ ಬಹುಶಃ ಭಾಳ ಮಲ್ಲ ಜನಕ್ಕಲಿಕ ಕ್ಷೇತ್ರ ರಕ್ಷಣದ ಪಾತ್ರ ಜನಕ್ಕಲು ಮೂಲು ಸೈದೇರ ಬಣ್ಣದ ಹಾಕ್ಲಿಕ್ಕೆ ಈ ಜಾಗಕ್ಕೆ ಸೈದೇರ ಸುಳ್ಳು ಪಣದು ಜನಕ್ಕಲು ಮೋಸ ಮಲ್ಪನ ಕೆಲಸ ಮಾತ್ರ ಹಾಕ್ಲಿಕ್ಕೆ ಸೀಮಿತ ಅಂದಾಕ್ಲೆ ಎನ್ನುದಿರು ಬೂಲು ಅಷ್ಟಮಂಗಲ ಬುಡ್ಚಿ ಅಲ್ಪ ಅಷ್ಟಮಂಗಲ ಬೋಡಾಪು ಮೂಲು ಅಷ್ಟಮಂಗಲ ಬುಡ್ಚಿ ದಾಯ ಬಂಡ ಒಂದು ಮಾತೆಲ್ಲಗ ಕಣ್ಣಿಗೆ ತೋಜಿನಂತಿನ ಒಂದು ವ್ಯವಸ್ಥೆ ಪದ್ಮನಾಭ ಕೋಟ್ಯನ್, ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ ಜೈನ್, ಎಂಎಸ್ ಮೊಹಮ್ಮದ್, ಉಮಾನಾಥ ಶೆಟ್ಟಿ ಪೆರ್ನೆ, ಸುಭಾಷ್ ಚಂದ್ರ ಶೆಟ್ಟಿ ಕೋಳ್ನಾಡ್ ಇಂಚ ನಾಯಕರು ಪ್ರತಿಭಟನೆಡು ಪಾಲ್ದೆ ತುಂಡಿರು. ಪುದರ್ಪೈ ಉದ್ಯಮಿ ಕುಂದಾಪುರದ ಚಿನ್ಮಯಿ ಆಸ್ಪತ್ರೆದ ಯಜಮಾನಿರು ಕಟ್ಟೆ ಗೋಪಾಲಕೃಷ್ಣ ರಾವ್ ಗುರುವಾರ ಕಾಂಡೆ ಪಿಸ್ತೂರುಡು ಗುಂಡು ಪಾಡೊಂದು ಜೀವ ಬಿಡ್ತೀರು ಅರೆಗೆ 8 ವರ್ಷ ಪ್ರಾಯ ಆದಿತ್ತಂಡು. ಪುದರ್ಪೊಯ್ ಉದ್ಯಮಿ ಕುಂದಾಪುರದ ಚಿನ್ಮಯಿ ಆಸ್ಪತ್ರೆದ ಯಜಮಾನಿರು 8 ವರ್ಷ ಪ್ರಾಯದ ಕಟ್ಟೆ ಗೋಪಾಲಕೃಷ್ಣ ರಾವ್ ಗುರುವಾರ ಕಾಂಡೆ ಪಿಸ್ತೂರುಡು ಗುಂಡು ಪಾಡೊಂದು ಜೀವದ ತಂದಿರು. ಕೋಟೇಶ್ವರ ಕೈತಲ್ದ ಕುದ್ರೆಕೆರೆ ಬೊಟ್ಟು ಮಾರ್ಗೊಡುಪನ ಮೊಳಹಳ್ಳಿ ಗಣೇಶ್ ಶೆಟ್ಟಿ ಪನ್ಪುನಾರನ ಇಲ್ಲಲ್ದ ಮುಗಸಾಲೆಡು ಕಟ್ಟೆ ಗೋಪಾಲಕೃಷ್ಣರಾವ್ 6ನೇ ರಿವಾಲ್ವರ್ಡ್ ಶೂಟ್ ಮಲ್ತೊಂದು ಜೀವ ಬುಡುತ್ತೇರೆಂದು ವರದಿಯಾತಂಡು. ಬೆಂಗಳೂರು ಬೇತೆ ಬೇತೆ ಹೋಟೆಲ್ ಯಜಮಾನಿಕೆ ಇತ್ತನಾರು ಕುಂದಾಪುರಡು ಚಿನ್ಮಯಿ ಆಸ್ಪತ್ರೆದ ದನಿಯಾದಿತ್ತೇರು ಜಾಗೆ ಬೊಕ್ಕ ಪಣವದ ವ್ಯವಹಾರನೇ ಜೀವದ ತೊನಿಯರ ಕಾರಣ ಅಂದು ಪೊಲೀಸರನ್ನ ಸುರೂತ ತನಿಖೆದ ವರದಿ ಹಿಡಿದು ಗೊತ್ತಾತಂಡು. ಕುಂದಾಪುರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಸಾಗದಂಡು. ಇಂಚಿಪ ಕರಿದು ಪೋಯಿನ ಕಟೀಲ್ ಮೇಳದ ಜವನೆ ಭಾಗವತಿರು ಪ್ರಸಾದ್ ಭಟ್ ಬಲಿಪೇರ್ನ ಸಂಸಾರದ ನನದ ಖರ್ಚಿಗೆ ಆಟದ ಅಭಿಮಾನಿರು ಸೇವೆ ಆಟ ಗೊಬ್ಬಾವನಕ್ಲು ಮಲ್ಲ ಮಟ್ಟದ ಪಣವು ಸಾಯ ಒದಗಾದಿರು. ಪತ್ತನಾಜದ ಸೇವೆ ಆಟದ ಪೊರ್ತುಡು ಪ್ರಸಾದ್ ಬಲಿಪೇರ್ನ ಜೋಕ್ಲೆಗೆ 18 ಲಕ್ಷ ರೂಪಾಯಿದ ಚೆಕ್ಕಲಿನ ಕೊರ್ದು ಎಡ್ಡೆಪ್ಪು ಬಯಕೀರು.
ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಆಟದ ಮೇಳುಡು ಭಾಗವತಿರಾದಿತ್ತದು ಬಲಿಪ ಶೈಲಿ ಉರಿಪಾದಿತನ ಭಾಗವತಿರು ಬಲಿಪ ನಾರಾಯಣ ಭಾಗವತಿರ್ನ ಮಗ್ಗಿ ಪ್ರಸಾದ್ ಭಟ್ ಬಲಿಪ ಇಂಚಿಪ ಹುಷಾರಿಜ್ಜಂದೆ ತೀರ್ದಿರು ಅರನ ಕುಟುಂಬಗೂ ಸಾಂತ್ವನ ಸಂತಾಪ ನಿಧಿ ಕುರಿಯರೆ ಬುಧವಾರ ಕಟೀಲ್ ನಡತಿನ ಆಜಿ ಮೇಲೊಡೆನ ಪತ್ತನಾಜ ಸೇವೆ ಆಟದ ಪಗ ಕಾರ್ಯಕ್ರಮ ದಿದ್ದಿರು ಕಲಾವಿದರು ಸೊಣ್ಣಂಬಳ ವಿಶ್ವೇಶ್ವರ ಭಟ್ರ ಈ ಬಗೆಟ್ ವಿಷಯದುಂಬುದಿದ್ದು ನನಲಾತ್ ಕಾಲ ಯಕ್ಷಗಾನ ರಂಗುಡು ಉಪ್ಪುಡಾಯಿನ ಜವನೆ ಕಲಾವಿದರಿನ ಕಳೆಯೊಂದ ಅರನ ಬುಡಿದಿ ಜೋಕ್ಲಿನ ಕುಟುಂಬಗೂ ಸಾಯವದ ಗಾಯರೆ ನಿಘಂಟು ಮಲ್ತದು ಕಟೀಲು ಸೇವೆ ಆಟ ಕೊರ್ಪುನಕ್ಲೆಡಲ ಕೇಂಡೊಂದ ಫೇಸ್ಬುಕ್ ಕುಡ್ಲ ಸಾಯಕೇಂದು ಪಾಡ್ದಿತ್ತ ಅಂಚ ಕಲಾವಿದಿರು ಅಭಿಮಾನಿಲು ಸೇವೆ ಆಟ ಕೊರ್ಪುನಕ್ಲು ಆಸ್ರಣ್ಯರ್ನಕ್ಲು ಮೇಳದ ಸಂಚಾಲಕರು ದೇವಸ್ಥಾನದ ಆಡಳಿತ ಮುಕ್ತೇಸರರು ಇಂಚ ಮಾತೆರ್ಲ ಸಾಯ ಕೊರ್ದು ಒಟ್ಟು 20,50,000 ರೂಪಾಯಿ ಒಟ್ಟಾತಂಡು ಪ್ರಸಾದ ಬಲಿಪೇರ್ನ ಇಲ್ಲಲ್ದ ಒರಿಯೋರಿ ಸದಸ್ಯರಿಗೆ ಆಜಾಜಿ ಲಕ್ಷದಂಚ 18 ಲಕ್ಷ ರೂಪಾಯಿದ ಚೆಕ್ ಕೊರೊಂದುಲ್ಲ ಬಾಕಿ ಊರಿನ ಬೊಕ್ಕ ನನರಡ್ಡ ದಿನ ಬತ್ತನ ಪಣವನ್ನು ಕೈಟ್ ಕುರ್ಪುಣೊಂದು ಪಂಡಿರು ಬಲಿಪ ಬಾಗುತರ ಮನೆಯವರಿಗೆ ನೆರವಾಗಬೇಕು, ಪ್ರಸಾದ ಬಲಿಪರ ಅಗಲುವಿಕೆಯ ದುಃಖವನ್ನು ಭರಿಸುವಲ್ಲಿ ಅವರ ಕುಟುಂಬ ಪೋಷಣೆಗೆ ಆಧಾರವಾಗಬೇಕು ಅನ್ನುವಂತಹ ಉದ್ದೇಶ ಇದ್ದವರು ಸಹಾಯವನ್ನು ಒದಗಿಸಿಕೊಡಬಹುದು ಅನ್ನುವ ಹಾಗೆ ನಾವು ಅಪೇಕ್ಷೆಯನ್ನು ಮುಂದಿಡ್ತೇವೆ. ಇದನ್ನೊಂದು ವ್ಯವಸ್ಥಿತವಾಗಿ ಪ್ರಸಾದ ಭಟ್ರಿಗೆ 3 ಮಂದಿ ಮಕ್ಕಳಿದ್ದಾರೆ. ಅವರ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಒಬ್ಬೊಬ್ಬರಿಗೂ 6 ಲಕ್ಷದ ಹಾಗೆ 6 ಲಕ್ಷದ ಹಾಗೆ ಉಳಿತಾಯ ಖಾತೆ ಅಂದರೆ FD ನಿರಕು ಠೇವಣಿ ಅದನ್ನು ಮಾಡಿ ಅವರಿಗೆ ಹಸ್ತಾಂತರಿಸ್ತೇವೆ. ಭವಿಷ್ಯಕ್ಕೆ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ಹೀಗೆ 18 ಲಕ್ಷ, ಆಮೇಲೆ 2.5 ಲಕ್ಷವನ್ನು ಈಗ ಅವರಿಗೆ ನಗದಾಗಿ ಅವರಿಗೆ ಹಸ್ತಾಂತರಿಸ್ತೇವೆ. ರಂಗಸ್ಥಳಟು ನಡತಿನ ಕಾರ್ಯಕ್ರಮಟು ಕಟೀಲ್ ದೇವಸ್ಥಾನದ ಆಡಳಿತ ಮುಕ್ತೇಸರರು ಸನತ್ ಕುಮಾರ್ ಶೆಟ್ಟಿ ಕೊಡೆತೂರ್ಗುತ್ತು ಮೇಲೊಳೆನ ಸಂಚಾಲಕರು ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ ಬೊಕ್ಕ ಅಸ್ರಣ್ಯರ್ನಕ್ಲು ಭಾಗವತಿರು ಶಿವಶಂಕರ ಬಲಿಪಾಯ್ತದು ಪ್ರಸಾದ್ ಬಲಿಪೇರ್ನ ಜೋಕ್ಲಿನ ಕೈಟ್ 18 ಲಕ್ಷ ರೂಪಾಯಿ ಬ್ಯಾಂಕ್ ಚೆಕ್ಲಿನ ಕುರಿಯರು ಕಟೀಲ್ ವಾಸುದೇವ ಅಸ್ರಣ್ಣ, ಲಕ್ಷ್ಮೀನಾರಾಯಣ ಅಸ್ರಣ್ಣ, ಅನಂತ ಪದ್ಮನಾಭ ಅಸ್ರಣ್ಣ, ಕಮಲದೇವಿ ಪ್ರಸಾದ್ ಅಸ್ರಣ್ಣ, ವೆಂಕಟರಮಣ ಅಸ್ರಣ್ಣ, ಹರಿನಾರಾಯಣದಾಸ ಅಸ್ರಣ್ಣ, ಐಕಳ ಗಣೇಶ್ ಶೆಟ್ಟಿ, ಬಜಪೆ ರಾಘವೇಂದ್ರ ಆಚಾರ್ಯ, ಮಿಥುನ್ ಕೊಡೆತೂರ್ಗುತ್ತು ಒಟ್ಟುಗಿತ್ತೀರು. ಆಟದ ಕಲಾವಿದರನ ಏಳಿಗೆಗೆ ಪಟ್ಲ ಫೌಂಡೇಶನ್ ಎಡ್ಡೆ ಕೆಲಸ ಮಲ್ತೊಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತಿರು ಶ್ರೀ ಕ್ಷೇತ್ರ ಧರ್ಮಸ್ಥಳಟು ಯಕ್ಷಧ್ರುವ ಪಟ್ಲ ಸಂಭ್ರಮ 2022 ಲೆಪ್ಪೋಲೆದೆ ತಂದು ಆರು ಕಾರ್ಯಕ್ರಮಕ್ಕೂ ಎಡ್ಡೆಪ್ಪು ಬಯಕೇರು. ಕುಡ್ಲದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಯಕ್ಷಧ್ರುವ ಪಟ್ಲ ಸಂಭ್ರಮ 2022 ಕಾರ್ಯಕ್ರಮ ಮೇ 21 ಕಾಂಡೆ ಎಣ್ಮೆಡ್ದು ರಾತ್ರಿ 16 ಮುಟ್ಟ ಕುಡ್ಲದ ಅಡ್ಯರ್ ಗಾರ್ಡನ್ ಅಟ್ಟಣ ಮಲ್ತದಿರು. ಆಲಿಕುಡು ಟ್ರಸ್ಟ್ದ ತಾಪಕ ಗುರ್ಕಾರ್ಯರು ಸತೀಶ್ ಶೆಟ್ಟಿ ಪಟ್ಲ ಇತ್ತಿದು ಸಮಿತಿದ ಪದಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರಿಗೆ ಕಾರ್ಯಕ್ರಮದ ಲೆಪ್ಪೋಲೆ ಕೊರ್ದು ಲೇಸಿಗ್ ಬರೋಡೊಂದು ಕೇಂಡೊಂಡಿರು. ಹೆಗ್ಗಡೆರು ಕಾರ್ಯಕ್ರಮಕ್ಕೂ ಎಡ್ಡೆಪ್ ಬಯಕದು ಆಟದ ಕಲಾವಿದರನ ಏಳಿಗೆಗೆ ಪಟ್ಲ ಫೌಂಡೇಶನ್ ಎಡ್ಡೆ ಕೆಲಸ ಮಲ್ತೊಂದುಂಡು ಆಟದ ಮೇಲೊಳೆಗೆ ಪಾಕ ಸವಲತ್ತು ಕಲಾವಿದರಿಗೆ ಸಹಾಯ ಕೊರೊಂದುಪುನ ಪಟ್ಲ ಸತೀಶ್ ಶೆಟ್ಟರಿಗೆ ವಿಶೇಷವಾದ ಮೆಚ್ಚುಗೆ ತೆರಿಪಾವೆ. ಇಂಚಿನ ಮಾದರಿ ಕಾರ್ಯಕ್ರಮ 6 ಏಪ್ರಿಲ್ ನಡುತುಂದಿಪ್ಪಾಡೊಂದು ಆರು ಎಡ್ಡೆಪ್ಪು ಬಯಕೇರಿ. ಯಕ್ಷಧರ್ಮ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇವರು ನಮ್ಮ ತಿಂಕುತಿತ್ತಿನ ಯಕ್ಷಗಾನದಕ್ಕೆ ಭಾಳ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೆ ಯಕ್ಷಗಾನ ರಂಗ ಅಂತಂದರೆ ಅದು ಕೊನೆಯ ಅವಕಾಶ, ಅಂದರೆ ಯಾವುದು ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ವರಯ್ಯ ಅನ್ನುವಂಥ ಭಾವನೆ ಇತ್ತು. ಮತ್ತು ಈ ಹಿಂದೆ ವಿದ್ವಾಂಸರು ಮತ್ತು ವಿದ್ಯಾವಂತರು ಯಕ್ಷಗಾನದ ಕಡೆಗೆ ಕಣ್ಣರಿಸೋದನ್ನು ಕೂಡ ಅವರು ಇಷ್ಟಪಡ್ತಾ ಇರಲಿಲ್ಲ. ಯಾಕೆಂದರೆ ಅದರಿಂದ ನಮಗೇನು ಆದಾಯ ಇಲ್ಲ, ರಕ್ಷಣೆ ಇಲ್ಲ, ಭವಿಷ್ಯ ಇಲ್ಲ ಅಂತ. ಆದರೆ ಬಡತನ ಮತ್ತು ಅನಿವಾರ್ಯತೆಯಿಂದ ಯಕ್ಷಗಾನ ರಂಗಕ್ಕೆ ಬರ್ತಾಯಿದ್ರು. ಆದರೆ ಇವತ್ತು ಯಕ್ಷಗಾನದ ದೃಷ್ಟಿ, ಅವಕಾಶಗಳು ಮತ್ತು ಭವಿಷ್ಯ ಬಹಳ ಬೇರೆಯಾಗಿದೆ. ಇವತ್ತು ಯಕ್ಷಗಾನಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಕಲಾವಿದರು ಉತ್ತಮ ರೀತಿಯಲ್ಲಿ ತಮ್ಮ ಬದುಕನ್ನು ಬದುಕ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅಯ್ಯೋ ಅಂತ ಇದ್ದವರು ಈಗ ತಾವು ತುಂಬ ಹಾಯಾಗಿದ್ದೇವೆ ಅನ್ನುವಂಥ ಭಾವನೆ ಬಂದಿದೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಪಟ್ಲ ಫೌಂಡೇಶನ್ ಅವರು ಮಾಡತಕ್ಕಂಥ ಪ್ರಯತ್ನಗಳು. ಇವರಿಲ್ಲಿ ಕಲಾವಿದರಿಗೆ ಇನ್ಶೂರೆನ್ಸ್ ಮಾಡೋದು, ಅವರಿಗೆ ಪ್ರೋತ್ಸಾಹ ಕೊಡೋದು ಮತ್ತು ಅಪಘಾತವಾದಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಕೊಡೋದು ಮುಂತಾದ ಕಾರ್ಯವನ್ನು ಮಾಡಿ ಪ್ರದರ್ಶನಗಳು ಕೂಡ ಏರ್ಪಡಿಸಿ ಪ್ರೇರಣೆ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಮೇಳದಲ್ಲಿ ಕೂಡ ಮೇಳದ ಯಜಮಾನರುಗಳ ದೃಷ್ಟಿ ಬದಲಾಗಿದೆ. ಮೇಳದ ಯಜಮಾನರುಗಳು ಕೂಡ ತಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಂಡು ತಮ್ಮ ಮೇಳಗಳಲ್ಲಿ ಕೂಡ ಅನೇಕ ರೀತಿಯ ವಿಶೇಷ ಸವಲತ್ತುಗಳನ್ನು ಒದಗಿಸ್ತಾ ಇದ್ದಾರೆ. ಇದೆಲ್ಲ ಕಾರಣಕ್ಕಾಗಿ ನಾನು ನಮ್ಮ ಪಟ್ಲ ಇವರನ್ನು ಸತೀಶ್ ಶೆಟ್ಟರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ.
ಮತ್ತು ಭಾಳ ವಿಶೇಷವಾಗಿ ಎಲ್ಲ ಕಡೆ ಕೂಡ ಪಟ್ಲ ಸತೀಶ್ ಶೆಟ್ಟರ ಹೆಸರು, ಅದರ ಜೊತೆಗೆ ಈ ಮಾದರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋರನ್ನು ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಕೂಡ ಈ ಯಕ್ಷಧ್ರಮ ಪಟ್ಲ ಸಂಭ್ರಮದ ಜೊತೆಗೆ ಯಕ್ಷಗಾನದ ಸೇವೆ ಅವಿರತವಾಗಿ ನಡೆಯಲಿ. ಮುಂದಿನ ದಿನಗಳಲ್ಲಿ ಯಕ್ಷಗಾನ ಅನ್ನೋದು ಆಪ್ಯಾಯಮಾನವಾಗಿ ಎಲ್ಲರ ಹಿತದೃಷ್ಟಿಯಿಂದ ಆಪ್ಯಾಯಮಾನವಾಗಿ ಬೆಳೀಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತೇನೆ. ಪಟ್ಲ ಫೌಂಡೇಶನ್ದ ಸಂಘಟನಾ ಕಾರ್ಯಂತಿರು ಕದ್ರ ನವನೀತ ಶೆಟ್ಟಿ, ಪ್ರದೀಪ್ ಆಳ್ವ, ಪ್ರಖ್ಯಾತ್ ಶೆಟ್ಟಿ ಒಟ್ಟುಗಿತ್ತೀರು. ರೈಲಿಡ್ದು ಜಪ್ಪುನಗ ಆಯತತ್ತದ ಬೂರ್ನ ಪೆರಡೂರ್ದ ಕುಟ್ಟಿ ಕುಂದನ್ ಪನ್ಪನಾರಿನ ರೈಲು ಒಯ್ತೊಂದು ಪೋನಗ ರೈಲ್ ಆಫೀಸ್ದ ಸಜೀರ್ ಪನ್ಪನಾರ್ ಬಚಾವ್ ಮಲ್ತನ ಸಂಗತಿ ಒಡಿಪು ರೈಲ್ ಆಫೀಸಿಡ್ நடத்துதுண்டு. ರೈಲಿಡ್ದು ಜಪ್ಪುನ ಪುರ್ತು ಆಯತತ್ತದ ಬೂರ್ದು ರೈಲು ಒಯ್ತೊಂದು ಪೋಯಿನ ಒರಿಯನ ರೈಲ್ ಆಫೀಸ್ದಕ್ಲು ಬಚಾವ್ ಮಲ್ತನ ಸಂಗತಿ ಒಡಿಪು ರೈಲು ಸ್ಟೇಷನ್ நடத்துதுண்டு. ಒಡಿಪು ರೈಲ್ ಆಫೀಸ್ದ ಪ್ಲಾಟ್ಫಾರಂ ಒಂಜಟಿ ಸಂಗತಿ நடத்துதுண்டு. ಬಚಾವೈನಾರ್ ಪೆರಡೂರ್ದ 7 ವರ್ಷದ ಕುಟ್ಟಿ ಕುಂದನ್ ಪಂಡ್ ಗುರ್ತು ಮಲ್ತದಿರಿ. ಕುಟ್ಟಿ ಕುಂದನ್ ಮಗಳೇನು ಬುಡಿಯರೆ ರೈಲ್ ಆಫೀಸಿಗೆ ಬೈದಿರು. ಮಗಳೇನು ರೈಲ್ಡ ಕುಲ್ಲಾದು ರೈಲು ಪಿದ್ದಾಣ್ಣಗ ಜೈದಿರು. ಅಪಗ ಗಡಿ ಬಿಡಿಟ್ಟು ಆಯತತ್ತದ ಬುಡ್ದಿರು. ರೈಲ್ದ ಬಾಕಿಲ್ದ ಹ್ಯಾಂಡಲ್ ಗಟ್ಟಿ ಪತ್ತೊಂದು ಇತ್ತನಂಚಿನೆ ರೈಲು ಒಯ್ತದನು. ಒಂದೆನ್ ತೂಯಿನ ರೈಲ್ ಆಫೀಸ್ದ ಸಜೀರ್ ಪನ್ಪನಾರ್ ಅಪಗನೆ ಬತ್ತದು ಅರಿನ ಬಚಾವ್ ಮಲ್ತದು. ಸುರುಕಾದ ಮಲ್ಪೊಡಾಯಿನ ಪ್ರಥಮ ಚಿಕಿತ್ಸದ ಕಾರ್ಯ ಮಲ್ತದು. ಕುಟುಂಬದಕ್ಲಿನ ಒಟ್ಟು ಕಡಪುಡ್ದು ಆಸ್ಪತ್ರೆಗೆ ಸೇರ್ಸಾದಿರು. ಕುಟ್ಟಿ ಕುಂದನೆರಿನ ಬಚಾವ್ ಮಲ್ತನಿಗೆ ಅರಿನ ಇಲ್ಲದಕ್ಲು ಸಜೀರ್ಗೆ ಮೆಚ್ಚಿಗೆ ತೆರಿಪಾದಿರು. ರಾಜಕೀಯ ಪಕ್ಷಗಳು ಕ್ರೈಸ್ತ ಸಮುದಾಯಗೂ ಸರಿಯಾದ ಸ್ಥಾನ ಕೋರಂದೆ ಸುಮಾರು ಮಲ್ತೊಂದುಲ್ಲೇರಿಂದ ಕರ್ನಾಟಕ ಕ್ರೈಸ್ತ ಒಕ್ಕೂಟ ಬೆದ್ರ ಘಟಕ ಬೊಕ್ಕ ಕ್ಯಾಥೋಲಿಕ್ ಯೂನಿಯನ್ ದೂರದುಂಡು. ಕರ್ನಾಟಕ ಕ್ರೈಸ್ತ ಒಕ್ಕೂಟದ ಮೂಡಬಿದ್ರೆ ಘಟಕದ ದುಂಬುದ ಗುರುಕಾರ್ಯರು ವಿಲ್ಫ್ರೆಡ್ ಮೆಂಡೋನ್ಸ್ ಬೊಕ್ಕ ಕ್ಯಾಥೋಲಿಕ್ ಯೂನಿಯನ್ದ ದುಂಬುದ ರಾಜ್ಯ ಕಾರ್ಯಂತಿರು ಆಲ್ವಿನ್ ಮೆನೆಜಿಸ್ ಸುದ್ದಿ ಕುಟುಡುಪಾತಿರ್ದು ರಾಜಕೀಯ ಪಕ್ಷಗಳು ಕ್ರೈಸ್ತ ಸಮುದಾಯಗೂ ಸರಿಯಾದ ಸ್ಥಾನ ಕೋರಂದೆ ಸುಮಾರು ಮಲ್ತೊಂದುಲ್ಲೇರಿಂದ ಅಸಮಾಧಾನ ತೋಜಾಯರು. ಶಿಕ್ಷಣ, ಸಾಮಾಜಿಕ, ವೈದ್ಯಕೀಯ ಕ್ಷೇತ್ರಡು ಸೇವೆ ಕೋರ್ನ ಸಮುದಾಯನು ರಾಜಕೀಯ ಪಕ್ಷಗಳು ಸುಮಾರಾದ ತೂಪನೆಗೆ ವಿರೋಧ ಮಲ್ಪುವಂದು ನಾಯಕರು ಪಂಡಿರು. ಕ್ರೈಸ್ತ ಸಮುದಾಯದ ಬೇತಿ ಸಂಘಟನೆಯ ನಾಯಕರು ರಾಜೇಶ್ ಡಿ ಕಾಸ್ತ, ವಿನೋದ್ ಪಿಂಟೋ, ಜೈಸನ್ ಪಿರೇರ ಶಿರ್ತಾಡಿ, ರಿಚರ್ಡ್ ಜೀವನ್ ನಿಡ್ಡೋಡಿ, ಸಲ್ವಿನ್ ಕುಲಾಸೋ, ಕ್ಲಾರೆನ್ಸ್ ಲೋಬೋ ಅಲಂಗಾರ್, ಪ್ರಕಾಶ್ ನಿಡ್ಡೋಡಿ ಬೊಕ್ಕ ವಲೇರಿಯನ್ ಸುದ್ದಿ ಕೂಟುಡಿತ್ತೇರು. ಸೀಟ್ ಕೊಡಿ ಅಂತ ಹೇಳಿ ಕೇಳಿದ್ದೇವೆ. ಅವರು ನಮ್ಮ ರಾಜ್ಯದ ಬೇರೆ ಬೇರೆ ನಾಯಕರು ಯಾರಿಗೆ ಬೇಕಂತ ಅವರು ಕೇಳಿದ್ದಾರೆ. ಆದರೂ ಯಾರಿಗೆ ಕೇಳಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಆದರೂ ನಮ್ಮ ಸಮುದಾಯವನ್ನು ಕಡೆಗಣಿಸಿದ್ದಾರೆ. ನಮ್ಮ ಯಾವ ಪಕ್ಷ ಇದು ಸಹ ಯಾರನ್ನು ಸಹ ಒಂದು ಪರಿಷತ್ ಚುನಾವಣೆಗೆ ನಮ್ಮ ಸದಸ್ಯರನ್ನು ಆಯ್ಕೆ ಮಾಡಲಿಲ್ಲ. 2.5% ಇದ್ದೇವೆ ನಾವು. ನಮಗೆ ಅಷ್ಟು ಸೀಟ್ಗಳು ಕೊಡಬೇಡವಾ? ಹಾಗಾದ್ರೆ ನಾವು ಖಾಲಿ ಓಟ್ ಹಾಕ್ಲಿಕ್ಕೆ ಮಾತ್ರವಾ? ಅದು ಈಗ ಕ್ವಶನ್. ತೀರ್ಮಾನ ಮಾಡಬೇಕು. ಎಲ್ಲ ಕೇಳಿದ್ರೆ ನಾವು ನಾವು ಓಟ್ ಹಾಕ್ಲಿಕ್ಕೆ ಮಾತ್ರ ಇರುವುದಲ್ಲ. ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕಲ್ಲ. ನಾವು ಸರ್ಕಾರಕ್ಕೆ ಕೊಡುವಂಥದ್ದನ್ನು ಕ್ರಮಬದ್ಧವಾಗಿ ನಾವು ಕೊಡ್ತಾ ಇದ್ದೇವೆ. 10,000 ಗುತ್ತಿಕೊಂದಿತ್ತಿನ ಪೊಯ್ಯೆಗೆ 25,000 ರೂಪಾಯಿ ಆತನು ಒಂಜಿ ವಾರೋಡು ಒಂಜಿಲೋಡು ಪೊಯ್ಯೆಗೆ 35,000 ಆಪನ ಸಾಧ್ಯತೆ ಉಂಡು ಎಂದು ಕಟ್ಟೋಣ ಸಾಧನ ಸಾಗಟ ಲಾರಿ ಬೊಕ್ಕ ಟೆಂಪೋ ದನಿಕ್ಲಿನ ಸಂಗೊಲಿನ ಒಕ್ಕೂಟ ಕಟಪಾಡಿ ವಲಯದ ಪ್ರಧಾನ ಕಾರ್ಯಂತಿರು ರಾಘು ಶೆಟ್ಟಿ ಒಡಿಪುಡು ಸುದ್ದಿಕೂಟುಡು ಪಂತೇರು. ಕಟ್ಟೋಣ ಸಾಧನ ಸಾಗಟ ಲಾರಿ ಬೊಕ್ಕ ಟೆಂಪೋ ದನಿಕ್ಲಿನ ಸಂಗೊಲಿನ ಒಕ್ಕೂಟ ಕಟಪಾಡಿ ವಲಯದ ಪ್ರಧಾನ ಕಾರ್ಯಂತಿರು ರಾಘು ಶೆಟ್ಟಿ ಒಡಿಪುಡು ಸುದ್ದಿಕೂಟುಡು ಪಂತಿರು. ಸಿಆರ್ಝೆಡ್ ಪೊಯ್ಯೆಡು ಅಕ್ರಮ ಮಲ್ಪಡೆಂದು ಹಿರಿಯ ಅಧಿಕಾರಿಗೆ ಈ ದುಂಬೆ ಪಂಡದಿತ್ತ. ಈ ವಿಚಾರ ಎನ್ಜಿಟಿಗೆ ಪೋಂಡ ಪೊಯ್ಯೆ ದೆಪ್ಪುನ ಶಾಶ್ವತ ಬಂದ ಒಂದು ಜಾಗ್ರತೆ ಪಂಡದಿತ್ತ. ಗಣಿ ಇಲಾಖೆ ಕಾನೂನು ತಿದ್ದುದನೆಂದು ಜಿಲ್ಲಾಧಿಕಾರಿಗೆ ದೂರುಲ ಕೊಡ್ದಿತ್ತ. ಆಂಡ ಇತ್ತೆ ಗಣಿ ಅಧಿಕಾರಿ ಆಧಾರದ ಅಂತಿನ ದೂರುನು ಎನ್ನಮಿತ್ತು ಪಾಡ್ದಿರಂದು ಪಂಡೇರು. ಜುವಮಾನುಡು ಸಿಆರ್ಝೆಡ್ ಪೊಯ್ಯೆ ಶುರು ಆಯರೆ ಸಾಧ್ಯನೇ ಇಜ್ಜಿ 10,000 ಗುತ್ತಿಕುನ ಪೊಯ್ಯೆಗೆ ಇತ್ತೆ 25,000 ರೂಪಾಯಿ ಆತಂಡು. ಒಂಜಿ ವಾರಡು ಒಂಜಿ ಲೋಡು ಪೊಯ್ಯೆಗೆ 35,000 ಆಪನ ಸಾಧ್ಯತೆ ಉಂಡು. ಪೊಯ್ಯೆಗಾರಿಕೆ ವಿಚಾರಡು ಮಲ್ಲ ಲಾಬಿ ಉಂಡು. ಸಿಆರ್ಝೆಡ್ ಸುತ್ತದ ಪೊಯ್ಯೆಡು ಮಲ್ಲಮಟ್ಟದ ಭ್ರಷ್ಟಾಚಾರ ಆತನೆಂದು ರಾಘು ಶೆಟ್ಟಿ ದೂರಿಯರು. 5 ವರ್ಷದಿಂದ ಇಲ್ಲದೇ ಇರತಕ್ಕಂಥ ಮರಳನ್ನು ಪ್ರಾರಂಭಿಸಿಕೊಟ್ಟಿದ್ದಾರೆ. ಅದನ್ನು ನಾವು ವರ್ಷಪೂರ್ತಿ ಒಳ್ಳೆ ರೀತಿಯಲ್ಲಿ ದುಡಿದುಕೊಂಡು ಹೋಗುವ ಅನ್ನೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ಬಾರಿ ನಾವು ಇಲಾಖೆಯ ಲೂಪೋತ್ಸನ್ನ ಯಾರು ಸಂಬಂಧಪಟ್ಟ ಗಣಿ ಇಲಾಖೆ ಹೀಗೆ ಮಾಡ್ತಾ ಇದ್ದಾರೆ, ಹೀಗೆ ಕಾನೂನನ್ನು ತಿರುಚಿ ಇದು ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ನಾವು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತೇವೆ. ನಮಗೆ ವರ್ಷಪೂರ್ತಿ ದುಡಿದು ತಿನ್ನಲಿಕ್ಕೆ ಮಾಡ್ಕೊಂಡಂಥ ವ್ಯವಸ್ಥೆಯನ್ನ ಈಗಾಗಲೇ ಒಂದು ವಾರ ಆಯಿತು, ತಡೆಯಾಜ್ಞೆ ಬಂದಾಯಿತು, ಅದರ ಕತೆ ಮುಗಿತು. ಇನ್ನು ಜೀವಮಾನದಲ್ಲಿ ಸೇರಿದ ಮೊದಲು ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಹೋಗುದು, ಜನ ಎಲ್ಲಿ ಹೋಗುದು? ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಪ್ರತಿ ಒಂದು ಲೋಡ್ ಆಗ್ತದೆ, ನಮ್ದು ದೂರು ಅರ್ಜಿ ಒಂದು ಲೋಡ್ ಆಗ್ತದೆ.
ಅದನ್ನೆಲ್ಲ ಕೊಟ್ಟು ಹೋರಾಟ ಮಾಡಿದ್ವಿ. ನಮ್ಗೆ ಹೇಳಿದ್ರು ಏನಂತ, ಜನರಿಗೆ ಮರಳು ಕಮ್ಮಿಯಲ್ಲಿ ಸಿಗ್ತಾ ಉಂಟು, ಈಗ ಯಾಕೆ ಟೆನ್ಷನ್ ಮಾಡ್ತೀರಿ ಅಂತ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಆಜಿ ಮೇಲೊಳಿದು ಬುಧವಾರ ರಾತ್ರಿ ಕಟೀಲ್ ರಥ ಬೀದಿಡು ಪತ್ತನಾಜದ ಸೇವೆ ಆಟ ನಡಪಾದು ಕಲಾವಿದರು ಗೆಜ್ಜೆಗಿರಿತೀರು. ಪತ್ತನಾಜದ ಆಚರಣೆ ಪ್ರಧಾನವಾದ ತುಳುನಾಡ ಭೂತಾರಾಧನೆಗೆ ಸಂಬಂಧಪಟ್ಟದಿತ್ತಂಡಲ ತುಳುನಾಡ ಸಾಂಸ್ಕೃತಿಕ ಆರಾಧನಾ ಕಲೆ ಯಕ್ಷಗಾನ ವರ್ಷದ ಮಟ್ಟಿಗೆ ಅಕೇರಿಯಾಪುನ ಒಂಜಿ ಗಡುತ ದಿನಲಾದುಂಡು. ದೀಪಾವಳಿ ಹಿಡಿದು ಬೊಕ್ಕ ತಿರ್ಗಾಟು ಗುಪ್ಪಿದ್ದಣ್ಣ ದೇವಸ್ಥಾನಲಿನ ಸೇವಾ ಆಟದ ಮೇಳಲು ಬೊಕ್ಕ ಬಾಕಿದ ಮೇಳಲು ಪತ್ತನಾಜೆಗೆ ಒಂಜಿರಡ್ಡು ದಿನ ದುಂಬುಪಿರ ತಿರ್ಗಾಟ ಮುಗಿತದು ಅಕೇರಿದ ಸೇವೆ ಆಟಗೊಬ್ಬುದು ಕಲಾವಿದರು ಗೆಜ್ಜೆಗಿರಿಪುಯರು. ಪತ್ತನಾಜ್ ಹಿಡಿದು ಬೊಕ್ಕ ತಿರ್ಗಾಟ ಇಜ್ಜಿ ಐತ ಬದಲ್ಗೆ ತಾಳಮದ್ದಲಿ ಕೂಟ ಬೊಕ್ಕ ವಾರಗೊರ ಹಾಲ್ ಸಭಾಂಗಣಲೆಡು ಪ್ರದರ್ಶನ ಕೊರ್ಪೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಡು ಒಟ್ಟು ಆಜಿ ಮೇಳ ಇತ್ತದು. ಬುಧವಾರ ರಾತ್ರಿ ಪತ್ತನಾಜದ ಅಕೇರಿದ ಸೇವೆ ಆಟ ಕಟೀಲ್ ರಥ ಬೀದಿಡು ಒಟ್ಟು ಆಜಿ ರಂಗಸ್ಥಳಡು ನಡತಂಡೆ. ದಶಾವತಾರ ಶ್ರೀನಿವಾಸ ಕಲ್ಯಾಣ ಪ್ರಸಂಗದ ಆಟ ಮೂರ್ದು ಬತ್ತಂಡೆ. ಊರ ಪರವೂರ ಆಟದ ಅಭಿಮಾನಿಲು ವರ್ಷ ಕಟೀಲ್ದ ಸೇವೆ ಆಟ ಗೊಬ್ಬಾವ್ನಕ್ಲು ಆಸ್ರಣ್ಯರ್ನಕ್ಲು ಬೊಕ್ಕ ಆಕ್ಲಿನ ಕುಟುಂಬದಕ್ಲು ಪತ್ತನಾಜದ ಸೇವೆ ಆಟ ತುಯ್ಯೇರು. ಜಡುದೆ ಮಹಾಲಕ್ಷ್ಮಿ ಪ್ರಾಣೇಶನಾನಿ ಚರಣವನ್ನು ನಮ್ಮೆದರು ಕರುದುಳು ಪರಶೂಪ ಶಂಕುಶಧಾರಿಗೆ ಒರೆಯಲೇನೆ ನಿಮ್ಮಿದ ದಿನದೆ ಗಡಗಡಗಡದ ತತ್ತೋಂಗ ಧಿಗುದರೆ ಆಶ್ರಮದಲ್ಲಿಗೆ ಓಡಾಡಿಕೊಂಡು ಬಂದವರೇ ಅಮ್ಮ ಕಾಪಾಡಬೇಕು ಎನ್ನುವ ತಾಯಿಯ ಹರಿದ ಸೆರಗನ್ನಾದರೂ ಹೊಕ್ಕು ಹೇಗೆ ಮನಸ್ಸಿನಲ್ಲಿ ಸಂತೋಷವನ್ನು ಅನುಭವಿಸುವುದಕ್ಕೂ ಧೈರ್ಯವನ್ನು ಹೊಂದುವುದಕ್ಕೂ ಸಾಧ್ಯವಾಗ್ತದೆ. ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಹಾಗಾಗಿ ಒಂದು ಜನ್ಮದಲ್ಲಿ ನಿನ್ನ ಪಾಲಿಗೆ ಸತಿವಿಯಾದ ಒದಗಿ ಬರಲಿ. ಇತ್ತೆ ಕುಡೂರು ಮುಖ್ಯಾಂಶಗಳು.
ಗುರುಪುರ ಮಣೇಲ್ ಓದಂಟದ ಪಳ್ಳಿದ ಸುತ್ತಮುತ್ತ ಕಾನೂನು ಎಡ್ಡೆ ವ್ಯವಸ್ಥೆಗೆ ಒಡಕುಂತಾಯಿರ ಒವ್ವೆ ಇಡೆಮಲ್ತು ಕೊರ್ಪುಜಿ ಕುಡ್ಲಳ ರಾಜ್ಯದ ಕಾನೂನು ಬೊಕ ಎಡ್ಡೆ ವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್. ಗಣಿಗಾರಿಕೆ ಉಂತಲೆ ಸುಲ್ಲಮಲೆ ಸುರಂಗ ಸೇರ್ತ ಒರಿಪಾಲೆ ಅನಂತಾಡಿ ಗೋಳಿ ಕಟ್ಟಿಡ ಪ್ರತಿಭಟನೆ ಊರ್ದ ಗ್ರಾಮ ಪಂಚಾಯತ್ ಜೂ ಐತಿನ ಗಣಿಗಾರಿಕೆ ಉಂತಾವಡು ಡಿ ರಮನಾಥ್ ರೈ. ಆಟದ ಕಲಾವಿದರಿನ ಏಳಿಗೆಗೆ ಪಟ್ಲ ಫೌಂಡೇಶನ್ ಎಡ್ಡೆ ಕೆಲಸ ಮಲ್ತೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಕ್ಷಧ್ರುವ ಪಟ್ಲ ಸಂಭ್ರಮ 2022 ಲೆಪ್ಪೋಲೆದೊಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ದಶಾವತಾರ ಶ್ರೀನಿವಾಸ ಕಲ್ಯಾಣ ಕಟೀಲ್ಡ್ ಪತ್ತನಾಜಿ ಸೇವೆ ಆಟ ಇಂಚಿಪ ಕರಿದುಪೋಯಿನ ಭಾಗವತಿರು ಪ್ರಸಾದ್ ಬಲಿಪೇರ್ನ ಸಂಸಾರವು ಆಟದ ಅಭಿಮಾನಿ ಬೊಕ ಸೇವೆ ಆಟ ನಡಪವನ ಭಕ್ತರಿಡಿದು 18 ಲಕ್ಷ ರೂಪಾಯಿ ಸಾಂತ್ವನ ನಿಧಿ ಸಮರ್ಪಣೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ನಾನು ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ಮೇಲು.